ಸರ್ಕಾರಕ್ಕಿಂತ ಬಹಳ ದೊಡ್ಡ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಧರ್ಮಕ್ಕಾಗಿ, ಆರ್ಥಿಕವಾಗಿ ಬೆಳೆಯಲಿಕ್ಕಾಗಿ ಮೀಸಲಾತಿಯನ್ನು ಇಟ್ಟಿಲ್ಲ. ಮೀಸಲಾತಿಯನ್ನು ಇಟ್ಟಿರುವಂತದ್ದು ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಮುಂಚೂಣಿಯಲ್ಲಿ ಬರಬೇಕು, ಮುಂದೆ ಬರಬೇಕು. ಸಾಮಾಜಿಕ ನ್ಯಾಯ ಪ್ರತಿಯೊಂದು ವರ್ಗಕ್ಕೆ, ಪ್ರತಿಯೊಂದು ಜಾತಿಗೆ ಸಿಗಬೇಕೆನ್ನುವ ಕಾರಣಕ್ಕೆ ಮೀಸಲಾತಿಯನ್ನು ತಂದಿದ್ದೇವೆ. ಇಲ್ಲಿ ನೈನಾ ಹಿರೇಮಠ್, ಲವ್ ಜಿಹಾದಿನಲ್ಲಿ ನೈನಾ ಹಿರೇಮಠ್ ಸತ್ತಿರ್ಬೋದು, ಯಾವುದೇ ಸಬೀನಾ ಸತ್ತಿಲ್ಲ ರೀ. ಇವತ್ತು ಆತ್ಮರಕ್ಷಣೆ ಬೇಕಾದ್ರೆ ಅದು ನಮ್ಮ ಹಿಂದೂ ಮಹಿಳೆಯರಿಗೆ, ಹಿಂದೂಗಳಿಗೆ ಅನ್ಯಾಯದಾಗ ಧ್ವನಿಯನ್ನು ಎತ್ತಿದ್ದೀರಿ. ಒಂದು ಧ್ವನಿ ಎತ್ತಿದಂತ ಉದಾಹರಣೆಯನ್ನು ತೋರಿಸಿ. ಇವತ್ತು ದೇವಸ್ಥಾನಕ್ಕೆ ಬಂದು ಕೇಸರಿ ಶಾಲ್ ಅನ್ನು ಹಾಕೊಂಡು ನಾನು ಹಂಚು ಬದಲಾವಣೆ ಮಾಡಿದೆ, ನಾನು ಕೂಡ ಹಿಂದೂ ಅಂತ ಹೇಳೋದು ಒಂದು ನ್ಯಾಯ ಅಲ್ಲ. 1200 ವರ್ಷದ ದೇವಸ್ಥಾನ ವಕ್ಫ್ ಬೋರ್ಡಿಗೆ ಹೋಯ್ತಲ್ಲ, ಅದರ ಬಗ್ಗೆ ನಿಮ್ಮ ಹೋರಾಟ ಏನು? ಮಾತೆತ್ತಿದ್ರೆ ಅಂಬೇಡ್ಕರ್ ಹೇಳ್ತಾರೆ, ಅಂಬೇಡ್ಕರ್ ಅನ್ನ ಸೋಲಿಸಿ ಅಂಬೇಡ್ಕರ್ ಸಾಯುವಾಗ 3 ಅಡಿ 6 ಅಡಿ ಜಾಗವನ್ನು ಕೊಡೋದಂತ ಈ ಕಾಂಗ್ರೆಸ್ ಹತ್ರ ಇನ್ನೇನು ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಕೆಜೆ ಹಳ್ಳಿ ಡಿಜೆ ಹಳ್ಳಿಗೆ ಬೆಂಕಿ ಹಚ್ಚಿದ್ರಿ, ಇವರೇ ಶಾಸಕರ ಮನೆಗೆ ಅವರೆಲ್ಲ ಹೋಗಿ ಬೆಂಕಿ ಹಚ್ಚಿದ್ರೆ 12 ಗಂಟೆಗೆ ಕೊತ್ತಂಬರಿ ಸೊಪ್ಪು ತರಲಿಕ್ಕೆ ಹೋದ ಅಮಾಯಕರಂಗೆ ಇವರಿಗೆ ಕಾಣ್ತಾರೆ. ಕೇವಲ ತಿದ್ದುಪಡಿ ಮಾಡುವುದಲ್ಲ, ಇವತ್ತು ಆ ತಿದ್ದುಪಡಿಯ ಒಟ್ಟಿಗೆ ಇಡೀ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ, ಕಾಂಗ್ರೆಸ್ ಸಂವಿಧಾನ ಮಾಡ್ತೇವೆ ಅಂತೇಳಿ ಒಂದು ಹೆಜ್ಜೆ ಮುಂದೆ ಹೋಗಿ DK ಶಿವಕುಮಾರ್ ಅವರು ರಾಜಾರೋಷವಾಗಿ ಒಂದು ಹೇಳಿಕೆ ನೀಡ್ತಾರಂದ್ರೆ ಈ ದೇಶವನ್ನು ಒಡೆಯುವಂತ, ಈ ದೇಶದ ಮುಸ್ಲಿಮರನ್ನು ಓಲೈಸುವಂತ ಒಂದು ರಾಜಕಾರಣವನ್ನು ಇವತ್ತು ಆ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವೆಲ್ಲ ಗಮನಿಸಿದ್ರೆ 50% ಗುತ್ತಿಗೆದಾರರು ಅಲ್ಪಸಂಖ್ಯಾತರಿದ್ದಾರೆ ಭಾರತೀಯಕ್ಕ. ನಾನು ಹೇಳಿದಲ್ಲ, ನಿಮ್ಮ ಖಾದರ್ ಸಾಹೇಬ್ರೆ ವಿಧಾನಸಭೆಯಲ್ಲಿ ಉಲ್ಲೇಖ ಮಾಡ್ತಾರೆ. 50% ಅಲ್ಪಸಂಖ್ಯಾತರು ಇವತ್ತು ಇಲ್ಲೇ ಗುತ್ತಿಗೆಯನ್ನು ವಹಿಸಿಕೊಂಡಿದ್ದಾರೆ, ಕಾಂಟ್ರಾಕ್ಟ್ ಅನ್ನು ವಹಿಸಿಕೊಂಡಿದ್ದಾರೆ. ಯೋಚನೆ ಮಾಡಿ ಅಂಬೇಡ್ಕರ್ ಅವರು ಅವರ ಪಾರ್ಥಿವ ಶರೀರವನ್ನ ಹೊತ್ತಿಸ್ಲಿಕ್ಕೆ ಜಾಗವನ್ನು ಕೂಡ ಕೊಡ್ಲಿಲ್ಲ ಕಾಂಗ್ರೆಸ್ ಸರ್ಕಾರ. ಸಂವಿಧಾನದಲ್ಲಿ ಧರ್ಮಾಧಾರಿತ ತಿದ್ದುಪಡಿ ಮೀಸಲಾತಿ ಇಲ್ಲ. ಸದ್ಯದಲ್ಲೇ ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಮುಂದಕ್ಕೆ ಹೋದ್ರೆ ನಾವು ಕೂಡ ಕೇಳದಿರತಕ್ಕಂಥ ಹಿಂದೂಗಳು ಯಾವ ರೀತಿಯ ಕಷ್ಟವನ್ನು ಅನುಭವಿಸಿ ಅದೇ ರೀತಿ ಅನುಭವಿಸುವ ಪರಿಸ್ಥಿತಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ವಿಧಾನಸೌಧದಲ್ಲಿ ಘೋಷಣೆ ಕೂಗಿದಾಗ ಅವರು ಪಾಕಿಸ್ತಾನ್ ಜಿಂದಾಬಾದ್ ಕೂಗಿಲ್ಲ ಅನ್ನುವಂತ ವಿಚಾರವನ್ನ ಘಂಟಾಘೋಷವಾಗಿ ಇದೇ DK ಶಿವಕುಮಾರ್ ಮತ್ತೆ ತಂಡ ಆಗ್ತದೆ. ಕೋರ್ಟಿಗೆ ಹೋದ್ರೂ ಕೂಡ ನಾವು ಸಂವಿಧಾನವನ್ನ ಬದಲಾವಣೆ ಮಾಡಿ ಮುಸಲ್ಮಾನರಿಗೆ ನ್ಯಾಯ ಕೊಡ್ತೇವೆ ಅನ್ನುವಂತ ಗುಡ್ ಟೈಮ್ ಅಂದ್ರೆ ಮುಸಲ್ಮಾನರಿಗೆ ಮಾತ್ರವ? ಹಿಂದೂ ಸಮಾಜ ಏನ್ ಮಾಡಬೇಕು? ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಿಂದೂಗಳು ಕೂಡ ಅವರಿಗೆ ಓಟ್ ಹಾಕಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಭಾರತ್ ಮಾತಾ ಕಿ नरेंद्र मोदी जी के धिक्कार ತೊಲಗಲಿ 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 ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಮಹಾಲಿಂಗೇಶ್ವರ ದೇವರನ್ನ ಪ್ರಾರ್ಥಿಸುತ್ತಾ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲ ಇದರ ವತಿಯಿಂದ
ಇವತ್ತೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯ ಭ್ರಷ್ಟ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಹಿಂದೂಗಳ ಮೇಲೆ ದಬ್ಬಾಳಿಕೆ, ದಮನಕಾರಿ ನೀತಿಯನ್ನ ತರ್ತಾ ಇದೆ. ನಿನ್ನೆಯ ದಿನ ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರದ ಡಿಕೆಶಿ ಅವರು ಹಿಂದೂ ವಿರೋಧಿ ಒಂದು ಹೇಳಿಕೆಯನ್ನು ನೀಡಿ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಒಂದು ಹೇಯ ಕೃತ್ಯಕ್ಕೆ ಹೊರಡುವಂತ ಒಂದು ಸಂದೇಶವನ್ನ ಹೇಳಿಕೆಯನ್ನು ನೀಡಿದ್ದಾರೆ. ಆ ಹೇಳಿಕೆಯನ್ನ ಸಂವಿಧಾನ ತಿದ್ದುಪಡಿ ಮಾಡುವಂತ ಈ ಒಂದು ಸಂವಿಧಾನ ವಿರೋಧಿ ಹೇಳಿಕೆಯನ್ನ ವಿರೋಧಿಸಿ ಪುತ್ತೂರು ಬಿಜೆಪಿ ಕಾರ್ಯಕರ್ತರು ಹಾಗೂ ಎಲ್ಲ ಸಂವಿಧಾನ ಬದಲಾವಣೆ ಮಾಡುವಂತ ಈ ಒಂದು ಹೇಳಿಕೆಯನ್ನ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಎಲ್ಲ ಸಾರ್ವಜನಿಕರು ಸೇರಿಸಿಕೊಂಡು ಈ ಒಂದು ನೀತಿಯನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇವೆ. ಬಂದಿರುವಂತ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಿರುವಂತವರನ್ನು ಎಲ್ಲರನ್ನು ಸ್ವಾಗತ ಮಾಡಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರುವಂತ ದಯಾನಂದ ಶೆಟ್ಟಿ ಉಜಿರೆಮಾರಿ ಅವರು. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಆದರಣೀಯ ಆತ್ಮೀಯ ಎಲ್ಲ ಬಂಧುಗಳೇ, ಈಗಾಗಲೇ ಈ ಒಂದು ಪ್ರತಿಭಟನೆ ಯಾವುದಕ್ಕೋಸ್ಕರ ಅನ್ನೋದನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆಯನ್ನ ಇಟ್ಟುಕೊಂಡಿದ್ದೇವೆ ಅನ್ನೋದನ್ನ ಇಡೀ ಸಮಾಜಕ್ಕೆ ಗೊತ್ತು. ನಿನ್ನೆಯ ಅಧಿವೇಶನದಲ್ಲಿ ಹಿಂದೂ ವಿರೋಧಿ ನೀತಿಗೋಸ್ಕರ ಮುಸಲ್ಮಾನರನ್ನ ರಾಜಕೀಯವಾಗಿ ಓಲೈಸುವಗೋಸ್ಕರ ಈ ರಾಜ್ಯದ ಸಂವಿಧಾನವನ್ನೇ ಬದಲಾಯಿಸ್ತೇವೆ ಅನ್ನೋ ಕೆಟ್ಟ ನೀತಿಯನ್ನ ನಾವು ಈ ಸಂವಿಧಾನದಲ್ಲಿ ತರ್ತೇವೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಂತಹ ಈ ರಾಜ್ಯದ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂತಹ ಒಂದು ಹೇಳಿಕೆ ಇಡೀ ಹಿಂದೂ ಸಮಾಜ ಇವತ್ತು ತಲೆದಗ್ಗಿಸುವಂಥದ್ದು. ಈಗಾಗಲೇ ಈ ರಾಜ್ಯದಲ್ಲಿ ಮಾತ್ರ ಆಡಳಿತದಲ್ಲಿರುವಂತಹ ಒಂದು ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ತಿದ್ದುತ್ತೇವೆ ಎನ್ನುವುದು ಅದೇ. ನಾಳೆ ಕೇಂದ್ರದಲ್ಲಿ ಏನಾದರೂ ಈ ಸರ್ಕಾರ ಬಂದ್ರೆ ಹಿಂದೂಗಳ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನ ನಾವೆಲ್ಲರೂ ಊಹಿಸಬೇಕು. ಈಗಾಗಲೇ ಇಡೀ ರಾಜ್ಯದಲ್ಲಿ ಇಡೀ ಸಮಾಜದ ವಿರೋಧಿಸುವುದನ್ನು ನಾವೆಲ್ಲ ಕಂಡಿದ್ದೇವೆ. ಇವತ್ತು ಪುತ್ತೂರಲ್ಲಿ ಕೂಡ ಈ ದಿಶೆಯಲ್ಲಿ ಒಳ್ಳೆಯ ರೀತಿಯ ಪ್ರತಿಭಟನೆ ಮಾಡುವುದರ ಮುಖಾಂತರ ಹಿಂದುತ್ವಗೋಸ್ಕರ, ರಾಷ್ಟ್ರಕ್ಕೋಸ್ಕರ ಅನೇಕ ವರ್ಷದಿಂದ ಕೆಲಸ ಮಾಡಿರುವಂತಹ ಒಂದು ಪ್ರೇರಣೆಯನ್ನ ಉಳಿಸಬೇಕು. ಈ ರಾಷ್ಟ್ರದಲ್ಲಿ, ಈ ರಾಜ್ಯದಲ್ಲಿ ರಾಷ್ಟ್ರೀಯ ಆಧಾರಿತವಾದಂತಹ ಸರ್ಕಾರವನ್ನ ಉಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವವರು ನಮ್ಮೆಲ್ಲರ ಸಹೋದರಿ ಆತ್ಮೀಯರಾದಂತಹ ಈ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾದ ಭಾರತಿ ಅಕ್ಕ ಅವರನ್ನ ಅತ್ಯಂತ ಗೌರವದಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮವರೇ ನಾಯಕರಾಗಿದ್ದುಕೊಂಡು ಮೊನ್ನೆಯ ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಜಯವನ್ನು ಗಳಿಸಿ ನಮ್ಮೆಲ್ಲರಿಗೂ ನಿತ್ಯ ನಿರಂತರ ಪ್ರೇರಣೆ ಕೊಡುವಂತಹ ಈ ಭಾಗದ ನಮ್ಮೆಲ್ಲರ ನಾಯಕರು ವಿಧಾನ ಪರಿಷತ್ ಸದಸ್ಯರಾದಂತಹ ಕಿಶೋರ್ ಕುಮಾರ್ ಪುತ್ತೂರ್ ಅವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಭಾಗದ ಅಭಿವೃದ್ಧಿ ಅಧಿಕಾರರು ನಿತ್ಯ ನಿರಂತರ ನಮ್ಮೆಲ್ಲರಿಗೂ ಪ್ರೇರಣಾ ರೂಪದಲ್ಲಿ ಮಾರ್ಗದರ್ಶನ ಕೊಡುವಂತವರು ಮಾಜಿ ಶಾಸಕರಾದ ಸಂಜೀವ ಮಠದವರು, ಅವರು ಕೂಡ ಈ ವೇದಿಕೆಯಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ಅನೇಕ ಹಿರಿಯ ನಮ್ಮ ಕಾರ್ಯಕರ್ತರು, ಪರಿವಾರದ ಅನೇಕ ಹಿರಿಯ ಕಾರ್ಯಕರ್ತರು ಎಲ್ಲ ಅನ್ಯೋನ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಈ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಸೇರಿದಿರಿ. ನಿಮ್ಮೆಲ್ಲರನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸಿಕೊಳ್ಳುತ್ತಾ ನಮ್ಮ ಈ ವಿಚಾರವನ್ನ ಸುದ್ದಿಗೋಷ್ಠಿಯ ಮುಖಾಂತರ, ಮಾಧ್ಯಮ ಮುಖಾಂತರ ಪ್ರಸಾರ ಮಾಡಲಿಕ್ಕೆ ಬಂದಿರುವಂತಹ ನಮ್ಮೆಲ್ಲರ ಗೌರವಿತ ಮಾಧ್ಯಮ ಬಂಧುಗಳಿಗೆ ಕೂಡ ಅತ್ಯಂತ ಗೌರವದ ಸ್ವಾಗತವನ್ನ ಬಯಸುತ್ತಾ ಬಂದಿರುವಂತಹ ಎಲ್ಲ ಬಂಧುಗಳನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಮುಂದಿನ ವಿಚಾರವನ್ನ ನಮ್ಗೆಲ್ಲರಿಗೂ ರಕ್ಷಣೆ ಕೊಟ್ಟಿರುವಂತಹ ಪೊಲೀಸ್ ಇಲಾಖೆಯನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಈ ವಿಚಾರವನ್ನ ಉದ್ದೇಶಿಸಿ ಇಡೀ ಸಮಾಜವನ್ನು ಜಾಗೃತಿಗೊಳಿಸಬೇಕು, ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮವರೇ ಆದಂತಹ ಭಾರತೀಯ ಅಕ್ಕವರು ನಮ್ಮನ್ನ ಉದ್ದೇಶಿಸಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕಿದ್ದಾರೆ. ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆಯನ್ನು ಕೊಟ್ಟದ್ದ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಕರ್ನಾಟಕದ ರಾಜ್ಯಾದ್ಯಂತ
ಭಾರತೀಯ ಜನತಾ ಪಕ್ಷ ಹೋರಾಟವನ್ನ ನಾವು ಕೈಗೊಂಡಿದ್ದೇವೆ. ನಾವು ಇತಿಹಾಸದ ಭೂಪಟದಲ್ಲಿ ಭಾರತವನ್ನು ನೋಡಿದ್ರೆ ಈಗಾಗಲೇ ಕಾಂಗ್ರೆಸ್ ಆಡಳಿತ ಬಂದ ನಂತರ ಭಾರತವನ್ನ ಭೂಪಟದಲ್ಲಿ ಬದಲಾವಣೆ ಮಾಡಿದಂತ ಬಹಳ ದೊಡ್ಡ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಉತ್ತರದಲ್ಲಿ ಭಾರತದ ಕಿರೀಟ ಆಗಿರ್ತಕ್ಕಂಥ ಕಾಶ್ಮೀರ ಆಗಿರ್ಬೋದು, ಪಾಕಿಸ್ತಾನಕ್ಕೆ ಕೊಟ್ಟದ್ದಾಗಿರ್ಬೋದು, ಚೀನಾಕ್ಕೆ ಕೊಟ್ಟಂತ ಭೂಭಾಗ ಆಗಿರ್ಬೋದು, ಈ ರೀತಿ ಸ್ವತಂತ್ರ ಭಾರತದ ಭೂಪಟವನ್ನ ತುಂಡು ಮಾಡಿ ಇವತ್ತು ಭೂಪಟದಲ್ಲಿ ಭಾರತವನ್ನ ಬೇರೆ ರೀತಿಯಲ್ಲಿ ಚಿತ್ರಣ ಮಾಡಿ ಒಡೆದಂತ ಯಾವುದಾದ್ರೆ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದೇ ರೀತಿ ತಾನು ಆಡಳಿತಕ್ಕೆ ಬಂದ ನಂತರ ಈ ದೇಶದಲ್ಲಿ ಧರ್ಮವನ್ನ ಹೊಡೆದ್ರು, ಜಾತಿಯನ್ನ ಹೊಡೆದ್ರು, ಮತಗಳಲ್ಲಿ ವೈಮನಸ್ಸನ್ನ ಉಂಟು ಮಾಡಿದಂತ ಕೀರ್ತಿ ಯಾರಿಗಾದ್ರೆ ಇರ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಯಾಕೆಂದ್ರೆ ಇವತ್ತು ನಮ್ಮೊಟ್ಟಿಗೆ ಈ ಹೋರಾಟಕ್ಕೆ ಭಾಗವಹಿಸಲಿಕ್ಕೆ ಅನೇಕ ನಮ್ಮ ನಾಯಕರು ಕಾರ್ಯಕರ್ತರೆಲ್ಲ ಬಂದಿದ್ದೇವೆ. ಇವತ್ತು ನಮ್ಮೆಲ್ಲರ ಕನಸು ಅಖಂಡ ಭಾರತದ ಕಲ್ಪನೆ ಇರತಕ್ಕಂಥ ಭಾರತವನ್ನು ಒಡೆದಿರುವುದು ಒಂದು ಭಾಗ ಆದ್ರೆ ಇವತ್ತು ಇತ್ತೀಚೆಗೆ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ಧರ್ಮವನ್ನೆಲ್ಲ ಇವತ್ತು ಜಾತಿಯನ್ನ ಒಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಸಂವಿಧಾನ ಮೀಸಲಾತಿಯನ್ನ ಯಾಕೆ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಯಾವುದೇ ಸಂವಿಧಾನ ನಮ್ಗೆ ಮೀಸಲಾತಿಯನ್ನು ಕೊಟ್ಟಿರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬನಿಗೆ ಸಿಗ್ಬೇಕಂತ ಧಾರ್ಮಿಕ ನ್ಯಾಯಕ್ಕಾಗಿ ಮೀಸಲಾತಿಯನ್ನ ಇಟ್ಟಿಲ್ಲ, ಧರ್ಮಕ್ಕಾಗಿ ಆರ್ಥಿಕವಾಗಿ ಬೆಳೆಯಲಿಕ್ಕಾಗಿ ಮೀಸಲಾತಿಯನ್ನು ಇಟ್ಟಿಲ್ಲ. ಮೀಸಲಾತಿಯನ್ನು ಇಟ್ಟಿರುವಂತದ್ದು ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಮುಂಚೂಣಿಯಲ್ಲಿ ಬರಬೇಕು, ಮುಂದೆ ಬರಬೇಕು, ಸಾಮಾಜಿಕ ನ್ಯಾಯ ಪ್ರತಿಯೊಂದು ವರ್ಗಕ್ಕೆ ಪ್ರತಿಯೊಂದು ಜಾತಿಗೆ ಸಿಗಬೇಕೆನ್ನುವ ಕಾರಣಕ್ಕೆ ಮೀಸಲಾತಿಯನ್ನು ತಂದಿದ್ದೇವೆ. ಯಾಕೆಂದ್ರೆ ನಮ್ಗೆಲ್ಲರಿಗೂ ಗೊತ್ತುಂಟು ಹಿಂದೆ ಯಾವ ಕಲ್ಪನೆ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನ ನಮ್ಮ ಸಮಾಜ ಯಾವ ರೀತಿ ನೋಡ್ತಾ ಇತ್ತು. ದೇವಸ್ಥಾನಗಳಿಗೆ ಪ್ರವೇಶವಿಲ್ಲ, ಬಾವಿ ನೀರು ತೆಗಿಲಿಕ್ಕಿಲ್ಲ, ಆ ಶಾಲೆಗಳಲ್ಲಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನೀರು ಬೇಕಾದ್ರೆ ಮೇಲಿಂದ ಸುರಿತಾ ಇದ್ರು. ಇವತ್ತು ಆ ಒಂದು ಜನಾಂಗಕ್ಕೆ ಆದಂತ ಅನ್ಯಾಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿದ್ದು ಮಾತ್ರ ಅಲ್ಲ, ಅದನ್ನು ಅನುಭವಿಸಿದ ಕಾರಣ ಇವತ್ತು ಸಾಮಾಜಿಕ ನ್ಯಾಯ ಅವರಿಗೆ ಸಿಗ್ಬೇಕೆನ್ನೋ ಕಾರಣಕ್ಕಾಗಿ ಈ ಮೀಸಲಾತಿಯನ್ನು ತಂದಿರತಕ್ಕಂಥದ್ದು. ಇವತ್ತಿಗೂ ಕೂಡ ನಮ್ಮ ಕರ್ನಾಟಕ, ನಮ್ಮ ಪುತ್ತೂರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚೆನ್ನಾಗಿರ್ಬೋದು. ಉತ್ತರ ಭಾಗಕ್ಕೆ ಹೋದ್ರೆ ಇವತ್ತಿಗೂ ಹೋಟೆಲ್ಗಳಲ್ಲಿ ಹೋದ್ರೆ ಕೆಲವು ಕಪ್ಗಳಲ್ಲಿ ಟೀಯನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಟ್ಟು ಅಲ್ಲೇ ತೊಳೆದು ಇಡಿ ಅನ್ನೋ ಒಂದು ಧಿಮಾಕಿನ ಮಾತನ್ನು ಮಾತಾಡುವಂತದನ್ನು ನಾವು ನೋಡಿದ್ದೇವೆ. ಈ ರೀತಿ ಸಾಮಾಜಿಕ ನ್ಯಾಯಕ್ಕಾಗಿ ಕೊಟ್ಟಂತ ಈ ಮೀಸಲಾತಿಯನ್ನ ಕೇವಲ ಒಂದು ಧರ್ಮಕ್ಕಾಗಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಓಲೈಕೆ ರಾಜಕಾರಣ ಮಾಡ್ಲಿಕ್ಕಾಗಿ, ಒಂದು ಸಮಾಜಕ್ಕಾಗಿ, ಒಂದು ಧರ್ಮಕ್ಕಾಗಿ ಕೊಟ್ಟಿರುವುದನ್ನ ಭಾರತೀಯ ಜನತಾ ಪಕ್ಷ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಬಂಧುಗಳೇ. ಇವತ್ತು ಯಾಕಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಬಹುಶಃ ಈ 4% ಮೀಸಲಾತಿಯನ್ನ ಧರ್ಮದ ಆಧಾರದಲ್ಲಿ ಕೊಟ್ರೆ ಆಗೋಲ್ಲ ಅನ್ನೋದನ್ನ ಆಂಧ್ರ ಪ್ರದೇಶ ಸರ್ಕಾರ ಕೊಟ್ಟಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ತಡೆ ಹಿಡಿತು. ವೆಸ್ಟ್ ಬೆಂಗಾಲ್ ನಲ್ಲಿ ತಡೆ ಹಿಡಿತು, ಕರ್ನಾಟಕದಲ್ಲಿ ಕೂಡ ತಡೆ ಹಿಡಿದ್ರೆ ಅಂತ ಹೇಳಿ ಒಳ್ಳೆ ದಿನ ಬರುತ್ತೆ, ನಾವು ಸಂವಿಧಾನವನ್ನ ಬದಲಾವಣೆ ಮಾಡ್ತೇವೆ ಅನ್ನೋ ಹೇಳಿಕೆಯನ್ನು ಕೊಡ್ತಾರಲ್ಲ. ಒಂದು ಕಡೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಹೊಗಳ್ತಾರೆ, ಇನ್ನೊಂದು ಕಡೆ ಅವರು ಬರೆದಂತ ಪುಸ್ತಕಕ್ಕೆ ಅವಮಾನ ಮಾಡುವಂತ ಷಡ್ಯಂತ್ರವನ್ನ ಈ ಕಾಂಗ್ರೆಸ್ ಮಾಡುತ್ತೆ. ಒಂದು ಕಲ್ಪನೆ ಮಾಡಿ ಬಂಧುಗಳೇ, ನೀವು ಇವತ್ತು ವಕ್ಫ್ ಬೋರ್ಡ್ ಯಾವಾಗ ಕೇಂದ್ರದಲ್ಲಿ ವಕ್ಫ್ ಬೋರ್ಡಿಗೆ ಕೊಟ್ಟಂತ ಅಧಿಕಾರವನ್ನ ಕಾನೂನು ಮೂಲಕ ನರೇಂದ್ರ ಮೋದಿ ಅವರು ತಿದ್ದುಪಡಿ ಮಾಡ್ತೇನೆ ಹೇಳುವಾಗ ಶುರು ಆಯ್ತು ನೋಡಿ ಇವರ ಆಟ. ಇಲ್ಲಿ ಬಂದು ಒತ್ತಾಸಿ ಕೂಡಲೇ ಕರ್ನಾಟಕದಲ್ಲಿ ಇರ್ತಕ್ಕಂತ ಶಾಲೆಗಳು, ಸ್ಮಶಾನ, ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂತ 2,000 to 3,000 ಜನ ವಾಸಿಸುವಂತ ಹಳ್ಳಿಗಳು ವಕ್ಫ್ ಬೋರ್ಡ್ ಅಂತೆ. ಇವತ್ತು ಬಿಜಾಪುರ ಭಾಗದ 100 ಎಕರೆ ರೈತರದು ಅದು ವಕ್ಫ್ ಬೋರ್ಡಿಗೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಈ ರೀತಿ ಎಲ್ಲ ಆಸ್ತಿಗಳನ್ನ
ವಕ್ಫ್ ಬೋರ್ಡ್ ಕಬಳಿಸುವಂತ ಕೆಲಸವನ್ನ ಇವತ್ತು 1200 ವರ್ಷದ ಇತಿಹಾಸ ಇರುವ ದೇವಸ್ಥಾನ ಕೂಡ ವಕ್ಫ್ ಬೋರ್ಡ್ಗೆ ಸೇರ್ಬೇಕು ಅಂತ ಒಂದು ಹುನ್ನಾರವನ್ನು ಮಾಡಿದಂತ ಈ ಸರ್ಕಾರ, ಅದಕ್ಕೆ ಕುಮ್ಮಕ್ಕು ಕೊಡುವಂತ ಸರ್ಕಾರ. ಈ ಮಾತನ್ನ ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ತನ್ನ ಬಜೆಟ್ ಅಲ್ಲಿ ವಕ್ಫ್ ಬೋರ್ಡ್ಗೆ 150 ಕೋಟಿ ರೂಪಾಯಿಯನ್ನ ವಕ್ಫ್ ಬೋರ್ಡ್ ಅಭಿವೃದ್ಧಿಗೆ, ವಕ್ಫ್ ಬೋರ್ಡ್ ಆಸ್ತಿ ಉಳಿಸ್ಲಿಕ್ಕೆ ಅಂತ ಈ ಸರ್ಕಾರ ಇಟ್ಟಿದೆಯಲ್ಲ, ಇದಕ್ಕಿಂತ ದೊಡ್ಡ ದುರ್ದೈವ ಈ ಸಮಾಜದಲ್ಲಿ, ಸಾಮಾಜಿಕ ನ್ಯಾಯ ಈ ಸರ್ಕಾರದಲ್ಲಿ ನಮ್ಗೆ ಯಾವ ರೀತಿ ಸಿಕ್ಕಿದೆ ಅನ್ನೋದನ್ನ ಕಲ್ಪನೆ ಮಾಡಬಹುದು. ಇವತ್ತು ನಾನು ಬಜೆಟ್ ಅಲ್ಲಿ ಅವರಿಗೆ ಕೊಟ್ಟಂತ ಯೋಜನೆಗಳು ಅತ್ಯಂತ ದೊಡ್ಡ ಪಾಲನ್ನು ಕೊಟ್ಟಿರಬಹುದಾಗಿರ್ಬೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರ್ತಕ್ಕಂತ ಹಣವನ್ನ ಒಂದು ಗ್ಯಾರಂಟಿಗೆ ಕೊಟ್ಟಿರಬಹುದು. ಇದೆಲ್ಲಕ್ಕಿಂತ ದೊಡ್ಡಾಗಿ ನಂಗೆ ಆಶ್ಚರ್ಯವಾಗಿರುವುದು ಏನಂತ ಹೇಳಿದ್ರೆ, ಅಲ್ಪಸಂಖ್ಯಾತರ ಮಹಿಳೆಯರು ಮದುವೆ ಆದ್ರೆ ಅವರಿಗೆ 50,000 ರೂಪಾಯಿ ಬೇರೆ ಯಾರಿಗೂ ಕೂಡ ಕೊಡುವುದಿಲ್ಲವನ್ನ ಉಲ್ಲೇಖವನ್ನು ಮಾಡಿದ್ರು. ಅದಕ್ಕಿಂತ ದೊಡ್ಡ ಆಘಾತಕಾರಿ ಅಂತ ಹೇಳಿದ್ರೆ, ಆ ಬಜೆಟ್ ಅಲ್ಲಿ ಹೇಳಿದ್ರು 25,000 ಮುಸಲ್ಮಾನ ಹೆಣ್ಮಕ್ಕಳನ್ನ, ಅಲ್ಪಸಂಖ್ಯಾತ ಹೆಣ್ಮಕ್ಕಳಿಗೆ ನಾವು ಒಂದು ರಕ್ಷಣೆ ಮಾಡ್ಲಿಕ್ಕೆ ರಕ್ಷಣಾ ತರಬೇತಿಯನ್ನು ಕೊಡ್ತೇನೆ ಅಂತ ಹೇಳಿದ್ರು. ಸನ್ಮಾನ್ಯ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಒಂದು ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡ್ಬೇಕೆನ್ನುವ ಅಂತ ಆತ್ಮರಕ್ಷಣೆಗಾಗಿ, ಅವರ ದೈಹಿಕ ರಕ್ಷಣೆಗಾಗಿ ಈ ಒಂದು ತರಬೇತಿಯನ್ನ ಪ್ರಾರಂಭ ಮಾಡಿದ್ರೆ, ಅದನ್ನು ಕ್ಲೋಸ್ ಮಾಡಿ ಕೇವಲ ಅಲ್ಪಸಂಖ್ಯಾತರಿಗೆ ಕೊಡುವಂತ ಹುನ್ನಾರವನ್ನ ಈ ಬಜೆಟ್ ಅಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ನಾವು ಕೇಳಬೇಕಾಗಿದೆ ಬಂಧುಗಳೇ, ಇವತ್ತು ಇಲ್ಲಿ ನೈನಾ ಹಿರೇಮಠ್, ಲವ್ ಜಿಯಾದಿನಲ್ಲಿ ನೈನಾ ಹಿರೇಮಠ್ ಸತ್ತಿರ್ಬೋದು, ಯಾವುದೇ ಸಬೀನಾ ಸತ್ತಿಲ್ಲ ರೀ. ಇವತ್ತು ಆತ್ಮರಕ್ಷಣೆ ಬೇಕಾದ್ರೆ ಅದು ನಮ್ಮ ಹಿಂದೂ ಮಹಿಳೆಯರಿಗೆ, ಹಿಂದೂಗಳಿಗೆ ಬೇಕಾಗಿರತಕ್ಕಂಥ ಆತ್ಮರಕ್ಷಣೆಯನ್ನು ಯಾರು ಯಾವುದೇ ಒಂದು ಅನ್ಯಾಯಕ್ಕೆ ಒಳಗಾಗದಂತ ಮಹಿಳೆಯರಿಗೆ ನೀವು ಕೊಡ್ಲಿಕ್ಕೆ ಹೋಗ್ತಿರಲ್ಲ, ಇದು ಯಾವ ಸಾಮಾಜಿಕ ನ್ಯಾಯ? ಅವರಿಗೆ ಕೊಡುವುದಕ್ಕೆ ನಾವು ಟೀಕೆ ಮಾಡ್ತಾ ಇಲ್ಲ, ಅವರಿಗೆ ಕೊಡ್ತಾ ಜೊತೆಗೆ ಎಲ್ಲರಿಗೆ ಕೊಡುವಂತ ಸಾಮಾಜಿಕ ನ್ಯಾಯವನ್ನ ಮುಖ್ಯಮಂತ್ರಿಗಳು ತೋರಿಸಿಕೊಡ್ಬೇಕಾಗಿದೆ ಬಂಧುಗಳೇ. ಅದಕ್ಕೆ ಇಷ್ಟ ಹೇಳ್ತಾ, ಇನ್ನು ಏನು ಬಹಳಷ್ಟು ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಏನು ಬಿಜೆಪಿ ಅವರಿಗೆ ನಾವೇನು ಹಿಂದುತ್ವವನ್ನು ಗುತ್ತಿಗೆ ಕೊಟ್ಟಿದ್ದೇವ ಅಂತ. ನಾವು ಕೂಡ ಹಿಂದೂಗಳನ್ನ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಕಾಂಗ್ರೆಸ್ ನಲ್ಲಿರುವ ನೀವು ಹಿಂದೂಗಳು, ಇದು ಹಿಂದೂಗಳ ದೌರ್ಭಾಗ್ಯ. ನೀವು ಹಿಂದೂಗಳಾಗಿದ್ದೀರಲ್ಲ ಕಾಂಗ್ರೆಸ್ ನಲ್ಲಿ, ಅದು ದೌರ್ಭಾಗ್ಯ. ಯಾವಾಗ ನೀವು ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ಹಿಂದೂಗಳಿಗೆ ಅನ್ಯಾಯದಾಗ ಧ್ವನಿಯನ್ನು ಎತ್ತಿದ್ದೀರಿ? ಒಂದು ಧ್ವನಿ ಎತ್ತಿದಂತ ಉದಾಹರಣೆಯನ್ನು ತೋರಿಸಿ. ಇವತ್ತು ದೇವಸ್ಥಾನಕ್ಕೆ ಬಂದು ಕೇಸರಿ ಶಾಲ್ ಅನ್ನ ಹಾಕೊಂಡು ನಾನು ಹಂಚು ಬದಲಾವಣೆ ಮಾಡಿದೆ, ನಾನು ಕೂಡ ಹಿಂದೂ ಅಂತ ಹೇಳೋದು ಒಂದು ನ್ಯಾಯ ಅಲ್ಲ. ದೇವಸ್ಥಾನ 1200 ವರ್ಷದ ದೇವಸ್ಥಾನ ವಕ್ಫ್ ಬೋರ್ಡ್ಗೆ ಹೋಯ್ತಲ್ಲ, ಅದರ ಬಗ್ಗೆ ನಿಮ್ಮ ಹೋರಾಟ ಏನು? ಇದು ಬೇಕಾಗಿರೋದು. ಕೇಸರಿ ಶಾಲು ಹೆಗಲ ಮೇಲಲ್ಲ, ಕೇಸರಿ ಹಿಂದುತ್ವ ನಮ್ಮ ಹೃದಯದಲ್ಲಿ ಇರಬೇಕು. ಇದು ಹಿಂದುತ್ವದ ಸಂಕೇತ ಬಂಧುಗಳೇ. ಆದ್ರಿಂದ ಇಂಥ ಬೂಟಾಚಾರದ ಮಾತುಗಳು, ಬೂಟಾಚಾರದ ವೋಟ್ ಬ್ಯಾಂಕಿಗಾಗಿ ಈ ಬೂಟಾಚಾರದ ಹೆಜ್ಜೆಗಳನ್ನು ನಾವೆಲ್ಲ ಒಂದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕಾದ್ಯಂತ ನಾವು 4% ಇದನ್ನ ವಿರೋಧ ಮಾಡುವುದು ಮಾತ್ರ ಅಲ್ಲದೆ, ಒಬ್ಬ ಸಂವಿಧಾನಿಕ ವ್ಯಕ್ತಿ ಒಂದು ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿಕೊಂಡು ಇವತ್ತು ಒಂದು ಸಂವಿಧಾನವನ್ನು ಬದಲಾವಣೆ ಮಾಡುವಂತ ಹೇಳಿಕೆಯನ್ನು ಹೇಳ್ತಾರಲ್ಲ, ಮಾತೆತ್ತಿದ್ರೆ ಅಂಬೇಡ್ಕರ್ ಹೇಳ್ತಾರೆ, ಅಂಬೇಡ್ಕರ್ ಅನ್ನ ಸೋಲಿಸಿ ಅಂಬೇಡ್ಕರ್ ಸಾಯುವಾಗ 3 ಅಡಿ 6 ಅಡಿ ಜಾಗವನ್ನು ಕೊಡೋದಂತ ಈ ಕಾಂಗ್ರೆಸ್ ಹತ್ರ ಇನ್ನೇನು ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆದ್ರಿಂದ ಈ ನಮ್ಮ ಹೋರಾಟ ಅವರ ಮಾತಿಗೆ, ಈ ಸಂವಿಧಾನಕ್ಕೆ ಇವತ್ತು ನ್ಯಾಯ ದೊರಕಿಸಿಕೊಟ್ಟಿದ್ರೆ, ಅಂಬೇಡ್ಕರ್ಗೆ ನ್ಯಾಯ ದೊರಕಿಸಿಕೊಟ್ಟಿದ್ರೆ, ಗೌರವ ಕೊಟ್ಟಿದ್ರೆ, ಅದು ನಮ್ಮ ಭಾರತೀಯ ಜನತಾ ಪಕ್ಷ ಅಂತ ಹೇಳಿಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಬಂಧುಗಳೇ. ಆದ್ರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇದು ನಾವು ಸಾಂಕೇತಿಕವಾಗಿ ಮಾಡ್ತಾ ಇದ್ದೆ. ನಿಮ್ಮ ಪ್ರತಿಯೊಂದು ಈ ಸಾಮಾಜಿಕ ಕಳಕಳಿಗೆ ವಿರುದ್ಧ ನೀತಿ ಸಿದ್ದರಾಮಯ್ಯನವರು ಎಣಿಸಿದ್ದಾರೆ. ನಾನು ಸರ್ಕಾರವನ್ನು ರಚಿಸ್ತೇನೆ, ನಾನು ಸರ್ಕಾರವನ್ನು ನಡೆಸ್ತೇನೆ ಎನ್ನುವ ಒಂದು ತೊಡೆ ತಟ್ಟುವ ಮಾತನ್ನು ಹೇಳ್ತಾರೆ. ಸ್ವಾಮಿ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ನೀವು ನಡೆಸ್ತಿಲ್ಲ ರೀ. ನಿಮ್ಮ ಸರ್ಕಾರ ಅಲ್ಪಸಂಖ್ಯಾತರು ನಡೆಸ್ತಾ ಇದ್ದಾರೆ. ನಿಮ್ಮ ಹಿಂದೆ ಇಟ್ಕೊಂಡು ಅವರಿಗೆ ಬೇಕಾದಂತ ಅವರಿಗೆ ಏನು ಬೇಕು, ಅವರಿಗೆ ಏನು ಬೇಡ, ನೀವು ಬಾಕಿ ಜನರ ದುಃಖವನ್ನು ಕೇಳ್ತಾ ಇಲ್ಲ, ಬರೀ ಅವರ ದುಃಖವನ್ನು ಕೇಳ್ತಾ ಇದ್ದೀರಿ. ಇವತ್ತು ಅವರಿಗೆ ಏನಾದ್ರೂ ಇವ್ ನೆನ್ಸ್ಕಿದ್ರೆ, ಇವರ ಕಣ್ಣಲ್ಲಿ ನಮ್ಮ ಮಂಗಳೂರಿನಲ್ಲಿ ಕುಕ್ಕರ್ ಅಲ್ಲಿ ಬಾಂಬ್ ಹಾಕಿದ್ರೆ ಅವರು ಇವರಿಗೆ ಬ್ರದರ್ ಹಂಗೆ ಕಾಣುತ್ತಾರೆ. KG ಹಳ್ಳಿ DJ ಹಳ್ಳಿಗೆ ಬೆಂಕಿ ಹಚ್ಚಿದ್ರು, ಇವರೇ ಶಾಸಕರ ಮನೆಗೆ ಅವರೆಲ್ಲ ಹೋಗಿ ಬೆಂಕಿ ಹಚ್ಚಿದ್ರೆ
12 ಗಂಟೆಗೆ ಕೊತ್ತಂಬರಿ ಸೊಪ್ಪು ತರಲಿಕ್ಕೆ ಹೋದ ಅಮಾಯಕರಂಗೆ ಇವರಿಗೆ ಕಾಣ್ತಾರೆ. ಇದಕ್ಕಿಂತ ದುರ್ದೈವ ಯಾವುದಿದೆ? ಇವತ್ತು ಮುಸಲ್ಮಾನರಿಗೆ, ಕ್ರಿಶ್ಚಿಯನರಿಗೆ, ಹಿಂದೂಗಳಿಗೆ ಯಾವುದಾದ್ರೆ ನ್ಯಾಯವನ್ನು ಒದಗಿಸುವಂತ ಪಾರ್ಟಿ ಯಾವುದಾದ್ರೆ ಇದೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ನಮ್ಗೆ ಹೆಮ್ಮೆ ಇದೆ. ಇವತ್ತು ಮೊದಲನೇದಾಗಿ ಮುಸಲ್ಮಾನರಿಗೆ ಮಕ್ಕಾ ಎನ್ನುವುದು ಪವಿತ್ರ ಸ್ಥಾನ ಅಂತ ತಿಳ್ಕೊಂಡು ಅಲ್ಲಿಗೆ ಮಕ್ಕಾಕ್ಕೆ ಭಾರತೀಯ ಮುಸಲ್ಮಾನರಿಗೆ ಅವರ ಪವಿತ್ರವಾದ ಸ್ಥಾನವಾದ ಮಕ್ಕಾಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಅಂದಿನ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಟಲ್ ಬಿಹಾರಿ ವಾಜಪೇಯಿ ಅವರಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ಮುಸಲ್ಮಾನರನ್ನ ಇವತ್ತು ಈ ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಯಾರಾದ್ರೆ ಕೂರಿಸಿದ್ರೆ, ರಾಷ್ಟ್ರಪತಿಯಾಗಿ ಕೂರಿಸಿದ್ರು ಅಬ್ದುಲ್ ಕಲಾಂ ಅವರನ್ನ, ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಮಹಿಳೆಯರಿಗೆ ಅನ್ಯಾಯ ಆದಾಗ ತಲಾಕ್ ಅನ್ನೋ ಮುಖಾಂತರ ಆ ಹೆಣ್ಣು ಮಗಳಿಗೆ ನ್ಯಾಯವನ್ನು ಒದಗಿಸಿರುವಂತ ಪಾರ್ಟಿ ಯಾವ್ದಾದ್ರೆ ಇದ್ರೆ, ಸರ್ಕಾರ ಇದ್ರೆ, ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳಿಕೆ ನಂಗೆ ಹೆಮ್ಮೆ ಅನ್ಸ್ತಾ ಇದೆ ಬಂಧುಗಳೇ. ಆದ್ರಿಂದ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ನಾವೆಲ್ಲರೂ ಒಟ್ಟಿಗೆ ಸೋದರರಂಗೆ ಬದುಕಬೇಕೆನ್ನುವ ಕಲ್ಪನೆಯೊಂದಿಗೆ ನಮ್ಮ ಹೆಜ್ಜೆ ಇರಲಿ. ಮುಸಲ್ಮಾನ್ ತಪ್ಪು ಮಾಡಿದ್ರೆ ಓಲೈಕೆ ಮಾಡುವಂತ ರಾಜಕಾರಣ, ತುಷ್ಟೀಕರಣ ರಾಜಕಾರಣ ನಾವು ಖಂಡಿತ ಮಾಡಲ್ಲ. ಅದು ಯಾವಾಗಲೂ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಆ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರವಿರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮಾತನಾಡುತ್ತಾ ಪ್ರಜಾಪ್ರಭುತ್ವದ ಒಂದು ಪರಮ ಪವಿತ್ರ ಗ್ರಂಥವಾದಂತ ಸಂವಿಧಾನವನ್ನ ತಿದ್ದುಪಡಿಯುವಂತ ಒಂದು ಹೇಯ ಕೃತ್ಯಕ್ಕೆ ಕಾರಣೀಭೂತರಾದಂತಹ DKC ಅವರನ್ನ ಖಂಡಿಸುವ ಮಾತನಾಡಿದಂತ ಭಾರತಿ ಶೆಟ್ಟಿ ಅವರಿಗೆ ವಂದಿಸುತ್ತಾ ಮುಂದಕ್ಕೆ ನಮ್ಮ ಪುತ್ತೂರಿನ ಮಣ್ಣಿನ ಮಗ, ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಕಿಶೋರ್ ಕುಮಾರ್ ಬೆಟ್ಟೇಡಿ ಅವರು, ಕ್ಷಮಿಸಿ, ಪುತ್ತೂರಿನ ಅಭಿವೃದ್ಧಿಯ ಹರಿಕಾರರಾಗಿ ಹಲವಾರು ಅಭಿವೃದ್ಧಿಯನ್ನ ಮಾಡಿ ಪುತ್ತೂರಿನಲ್ಲಿ ಈ ಒಂದು ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿಬೆಳೆಸುವಲ್ಲಿ ಶ್ರಮಿಸಿರುವಂತ ನಮ್ಮೆಲ್ಲ ನಾಯಕರಿರುವಂತ ಮಾಜಿ ಶಾಸಕರು ಸಂಜೀವಣ್ಣ ಇವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ. ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ, ಬೋಲೋ ಭಾರತ್ ಮಾತಾಕ್ಕೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ, ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಶನ್ ಇವತ್ತು ಗುತ್ತಿಗೆ ಆಧಾರದಲ್ಲಿ ಕೊಡ್ತೇವೆ ಎನ್ನುವಂತ ಆ ಒಂದು ತುಷ್ಟೀಕರಣದ ರಾಜಕಾರಣವನ್ನು ವಿರೋಧಿಸಿ ಇವತ್ತು ಪುತ್ತೂರಿನಲ್ಲಿ ನಡೆಯುತ್ತಿರುವಂತ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತಿರುವಂತ ನಮ್ಮ ರಾಜ್ಯದ ಮಹಿಳಾ ಮೋರ್ಚಾದ ಮಾಜಿ ಅಧ್ಯಕ್ಷರು, ಪ್ರಕೃತ ವಿಧಾನ ಪರಿಷತ್ತಿನ ಸದಸ್ಯರುವಂತ ಶ್ರೀಮತಿ ಭಾರತಿ ಶೆಟ್ಟಿ ಅವರೇ, ನಮ್ಮ ಪುತ್ತೂರಿನ ಮಣ್ಣಿನ ಮಗ, ವಿಧಾನ ಪರಿಷತ್ತಿನ ಸದಸ್ಯರಂತ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಂತ ದಯಾನಂದ ಶೆಟ್ಟಿ ಉಜಿರೆಮಾರ್ ಅವರೇ, ನಗರ ಮಂಡಲದ ಅಧ್ಯಕ್ಷರಂತ ಶಿವಕುಮಾರ್ ಅವರೇ, ನಗರಸಭೆಯ ಅಧ್ಯಕ್ಷರಂತ ಲೀಲಾವತಿ ಅವರೇ, ಎಲ್ಲ ನಮ್ಮ ಜಿಲ್ಲಾ ಮಂಡಲದ ಪದಾಧಿಕಾರಿಗಳೇ, ಎಲ್ಲ ನಗರಸಭೆಯ ಕೌನ್ಸಿಲರ್ಗಳೇ, ಎಲ್ಲ ಜನಪ್ರತಿನಿಧಿಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಜೀನು, ಕಾಂಗ್ರೆಸ್ಸಿನ DNA ಏನು ಅಂತೇಳಿ ಇವತ್ತು ಮತ್ತೊಮ್ಮೆ ಸಾಬೀತುಪಡಿಸುವ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಇವತ್ತು ಕರ್ನಾಟಕದಿಂದ ಆರಂಭ ಮಾಡಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಿದ್ರೆ ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಉಲ್ಲೇಖ ಮಾಡ್ತಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ, ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂತ ಆ ಭಾರತೀಯ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿ ಸ್ವತಂತ್ರ ಭಾರತದಲ್ಲಿ ಹೊಸ ಪಾರ್ಟಿಯನ್ನು ಕಟ್ಟಿ ಅಧಿಕಾರ ಮಾಡಿ ಅಂತೇಳಿ. ಬಹುಶಃ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡುವುದಿಲ್ಲ. ಯಾಕಂದ್ರೆ ಆಗಲೇ ಸಾಬೀತಾಗಿದೆ ಕಾಂಗ್ರೆಸ್ಸಿನ ಜೀನು ಅದು ಇಂಗ್ಲಿಷರದ್ದು ಅಂತೇಳಿ. ಕಾಂಗ್ರೆಸ್ ಆಡಳಿತ ಮಾಡ್ತಾ ಮಾಡ್ತಾ ಇವತ್ತು ಕಾಂಗ್ರೆಸ್ಸಿನ DNA ಶಿಸ್ಸು ಅಂತೇಳಿ ಅರ್ಥ ಆಗಿದೆ. ಯಾಕೆ ಇದನ್ನು ಉಲ್ಲೇಖ ಮಾಡ್ತಾರೆ ಅಂದ್ರೆ
ಇವತ್ತು ಕರ್ನಾಟಕದಲ್ಲಿ ಆಡಳಿತ ಮಾಡ್ತಿರುವಂತಹ ಕಾಂಗ್ರೆಸ್ಸಿನ ಮಾನಸಿಕತೆ ಬ್ರಿಟಿಷರದ್ದು ಮತ್ತು ಸ್ವಿಟ್ಜರ್ಲ್ಯಾಂಡ್ ಇದು ಎನ್ನುವಂಥದ್ದು ಇವತ್ತು ಅವರ ಹೇಳಿಕೆಯಿಂದ ಇವತ್ತು ಸಾಬೀತುಪಡಿಸ್ತಾ ಇದ್ದಾರೆ. ಈ ದೇಶದ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೋ ಒಂದು ಜಾತಿಯ ಆಧಾರದಲ್ಲಿ, ಯಾವುದೋ ಒಂದು ಧರ್ಮದ ಆಧಾರದಲ್ಲಿ ಒಂದು ಸಂವಿಧಾನ ಇರಬಾರದು, ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾಲು ಎನ್ನುವ ನೆಲೆಯಲ್ಲಿ ಈ ಒಂದು ಸಂವಿಧಾನ ಇರಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಲ್ಲೇಖ ಮಾಡ್ತಾರೆ. ಅಂತ ಅಂಬೇಡ್ಕರ್ ನಿರ್ಮಾಣ ಮಾಡಿದಂತ, ರಚನೆ ಮಾಡಿದಂತ ಸಂವಿಧಾನವನ್ನು 16 ಬಾರಿ ತಿದ್ದುಪಡಿ ಮಾಡುವಂತ ಕೆಲಸವನ್ನು ಈ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಬಂಧುಗಳೇ. ಕೇವಲ ತಿದ್ದುಪಡಿ ಮಾಡುವುದಲ್ಲ, ಇವತ್ತು ಆ ತಿದ್ದುಪಡಿಯ ಒಟ್ಟಿಗೆ ಇಡೀ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ, ಕಾಂಗ್ರೆಸ್ ಸಂವಿಧಾನ ಮಾಡ್ತೇವೆ ಅಂತೇಳಿ ಒಂದು ಹೆಜ್ಜೆ ಮುಂದೆ ಹೋಗಿ DK ಶಿವಕುಮಾರ್ ಅವರು ರಾಜಾರೋಷವಾಗಿ ಒಂದು ಹೇಳಿಕೆ ನೀಡ್ತಾರೆ ಅಂತಾದ್ರೆ, ಈ ದೇಶವನ್ನು ಒಡೆಯುವಂತ, ಈ ದೇಶದ ಮುಸ್ಲಿಮರನ್ನು ಓಲೈಸುವಂತ ಒಂದು ರಾಜಕಾರಣವನ್ನು ಇವತ್ತು ಆ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಬಂಧುಗಳೇ. ಇವತ್ತು ಈ ದೇಶದ ಕಾಂಗ್ರೆಸ್ ಪಾರ್ಟಿಯ ನಾಯಕರ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾ ಇದ್ದಾರೆ? ಯಾವುದೋ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಸಂಸದ ಹೇಳ್ತಾರೆ, ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ ಅಂತೇಳಿ. ಇಡೀ ದೇಶವೇ ಅಲ್ಲೋಲ ಕಲ್ಲೋಲ ಆಯ್ತು ಅಂತೇಳಿ ಕಾಂಗ್ರೆಸ್ ಅವರು ಬೊಬ್ಬೆಳೈತಾರೆ. ಇವತ್ತು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ ಅನ್ನುವಂತ ಕಾಂಗ್ರೆಸ್ಸಿನ ನಾಯಕರಿಗೆ ಈ ದೇಶದ 130 ಕೋಟಿ ಜನ ಯಾವ ರೀತಿಯ ಉತ್ತರವನ್ನು ನೀಡಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ ಬಂಧುಗಳೇ. ಇವತ್ತು ಈ ದೇಶದ ಪರಿಸ್ಥಿತಿ ಹೇಗಿದೆ? ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಈ ದೇಶವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತೇಳಿ ಯಾವುದೇ ಜಾತಿ ಮತ ಇಲ್ಲದೆ ಎಲ್ಲರಿಗೂ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ಇಲ್ಲ, ಅಲ್ಪಸಂಖ್ಯಾತರು ಅನ್ಯಾಯ ಆದಾಗ ತಲಾಖನ್ನು ತರುವಂತ ಕೆಲಸವನ್ನು ಮಾಡ್ತಾರೆ. ತ್ರಿವಾಳಿ ತಲಾಖಿನ ಮುಖಾಂತರ ಆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಅದು ಮುಸ್ಲಿಂ ಹೆಣ್ಣು ಮಗು ಆಗ್ಬಹುದು, ಹಿಂದೂ ಹೆಣ್ಣು ಮಗು ಆಗ್ಬಹುದು, ಬೇಟಿ ಬಚಾವೋ ಬೇಟಿ ಪಢಾವೋ ಎನ್ನುವಂತ ಕಾರ್ಯಕ್ರಮವನ್ನು ತರ್ತಾರೆ. ಅದರಲ್ಲಿ ಯಾವುದೇ ಜಾತಿಯನ್ನು ನೋಡಲಿಲ್ಲ, ಯಾವುದೇ ಧರ್ಮವನ್ನು ನೋಡಲಿಲ್ಲ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾವು ಕಂಡಂತ ಒಬ್ಬ ಧೀಮಂತ ನಾಯಕ, ಅಜಾತ ಶತ್ರು. ಪಕ್ಕದ ರಾಷ್ಟ್ರ ಪಾಕಿಸ್ತಾನ ಹೇಗಿರಬೇಕು ಅಂತೇಳಿ ಲಾಹೋರಿಗೆ ಬಸು ಗಳಿಸುವಂತ ವ್ಯವಸ್ಥೆಯನ್ನು ಡೆಲ್ಲಿಯಿಂದ ಮಾಡ್ತಾರೆ. ಇವತ್ತು ಪರಸ್ಪರ ಪ್ರೀತಿ ವಿಶ್ವಾಸದ ರಾಜಕಾರಣ, ಎಲ್ಲ ಧರ್ಮದವರು ಒಟ್ಟಿಗೆ ಈ ರಾಷ್ಟ್ರದಲ್ಲಿ ಜೀವನ ಮಾಡಬೇಕು, ಬಾಳ್ವೆ ಮಾಡಬೇಕು ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಚನೆ ಮಾಡಿದ್ರೆ ಈ ದೇಶವನ್ನು ತುಂಡು ಮಾಡುವಂತ, ಧರ್ಮದ ಹೆಸರಲ್ಲಿ ಇವತ್ತು ಒಡೆದಾಡುವಂತ ನೀತಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾಡ್ತಾ ಇದೆ ಬಂಧುಗಳೇ. ಇವತ್ತು ಸಿದ್ದರಾಮಯ್ಯನವರು ಕಳೆದ 2 ವರ್ಷದಿಂದ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇರಬೇಕಾದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನೇ ಇವತ್ತು ಈ ಜಗತ್ತಿಗೆ ಪರಿಚಯಿಸಿದ್ದಾರೆ. ದಲಿತರ ದುಡ್ಡನ್ನು ಇವತ್ತು ವಾಲ್ಮೀಕಿ ನಿಗಮದ 189 ಕೋಟಿಯನ್ನು ಖಜಾನೆಯಿಂದ ಇವತ್ತು ಖಾಲಿ ಮಾಡುವಂತ ಕೆಲಸವನ್ನು, ಸೂರ್ಯ ಹೊಡೆಯುವಂತ ಕೆಲಸವನ್ನು ಮಾಡ್ತಾರೆ. ತನ್ನ ಹೆಂಡತಿಯ ಹೆಸರಲ್ಲಿ ಇವತ್ತು ಆ ಒಂದು ಮೈಸೂರಿನ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಆ ಸೈಟ್ ನುಂಗುವಂತ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಬ್ಬ ಇವತ್ತು ಮಂತ್ರಿಗಳು 60% ಈಲ್ಡ್ ಆಗಿದ್ದಾರೆ. ಬಿಜೆಪಿ ಸರ್ಕಾರ ಇರುವಾಗ ಉಲ್ಲೇಖ ಮಾಡ್ತಾ ಇದ್ರು 40% ಸರ್ಕಾರ ಅಂತೇಳಿ. ಇವತ್ತು 60% ಸರ್ಕಾರ ಕೂಡ ಅಲ್ಲ, ಇವತ್ತು 100% ಸರ್ಕಾರ. ಭ್ರಷ್ಟಾಚಾರಿ ಸರ್ಕಾರ, ಸ್ವಜನ ಪಕ್ಷಪಾತಿ ಸರ್ಕಾರ, ಬೆಲೆ ಏರಿಕೆಯ ಆ ಒಂದು ಭಾಗ್ಯವನ್ನು ಕೊಟ್ಟಂತ ಸರ್ಕಾರ, ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ಸರ್ಕಾರ ಈ ರಾಜ್ಯದಲ್ಲಿದೆ ಬಂಧುಗಳೇ. ಮೊನ್ನೆಯ ಬಜೆಟ್ ಅಲ್ಲಿ ನೀವು ಗಮನಿಸಿದ್ರೆ ಭಾರತೀಯಕ್ಕೆ ಉಲ್ಲೇಖ ಮಾಡಿದ ಹಾಗೆ ಹಿಂದೂಗಳಿಗೆ ಏನು ಚಿಪ್ಪಿಯನ್ನು ಕೊಟ್ಟಿದ್ದಾರೆ, ಅಲ್ಪಸಂಖ್ಯಾತರಿಗೆ ಬಹುಪಾಲು ಕೊಟ್ಟಿದ್ದಾರೆ. ಇಂತಹ ಒಂದು ತಾರತಮ್ಯದ ಇವತ್ತು ಅಲ್ಪಸಂಖ್ಯಾತರನ್ನು ಇವತ್ತು ತುಷ್ಟೀಕರಣ ಮಾಡಿ
ಇವತ್ತು ಅವರ ವೋಟ್ ಬ್ಯಾಂಕ್ ಅನ್ನು ಹೆಚ್ಚಿಸುವಂತ ಕೆಲಸ ಕರ್ನಾಟಕದಲ್ಲಿ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಾವು ಉಲ್ಲೇಖ ಮಾಡುವಂತದ್ದು ಆ ಅಲ್ಪಸಂಖ್ಯಾತರಿಗೆ ಇವತ್ತು ಏನು 4% ಕಾಂಟ್ರಾಕ್ಟ್ ಅಲ್ಲಿ ಗುತ್ತಿಗೆಯಲ್ಲಿ ರಿಸರ್ವೇಶನ್. ಬಹುಶಃ ನಾವು ಹಿಂದಿನ ಬಾರಿ ಸಿದ್ದರಾಮಯ್ಯನವರು ಆ ದಲಿತರಿಗೆ SC ST ಗೆ ಆ ರಿಸರ್ವೇಶನ್ ಗುತ್ತಿಗೆಯಲ್ಲಿ ಕೊಡುವಾಗ ನಾವು ಸಂತೋಷ ಪಟ್ಟಿದ್ದೆವು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವೆಲ್ಲ ಗಮನಿಸಿದ್ರೆ 50% ಗುತ್ತಿಗೆದಾರರು ಅಲ್ಪಸಂಖ್ಯಾತರಿದ್ದಾರೆ. ಭಾರತೀಯಕ್ಕ ನಾನು ಹೇಳಿದಲ್ಲ, ನಿಮ್ಮ ಖಾದರ್ ಸಾಹೇಬ್ರೆ ವಿಧಾನಸಭೆಯಲ್ಲಿ ಉಲ್ಲೇಖ ಮಾಡ್ತಾರೆ. 50% ಅಲ್ಪಸಂಖ್ಯಾತರು ಇವತ್ತು ಇಲ್ಲೇ ಗುತ್ತಿಗೆಯನ್ನು ವಹಿಸಿಕೊಂಡಿದ್ದಾರೆ, ಕಾಂಟ್ರಾಕ್ಟ್ ಅನ್ನು ವಹಿಸಿಕೊಂಡಿದ್ದಾರೆ. ಈ ರೀತಿ ಇರುವಾಗ ಮತ್ತೆ 4% ಇಡುವಂತ ಅವಶ್ಯಕತೆ ಏನು ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇವತ್ತು ಒಂದು ಕಡೆಯಿಂದ ಭ್ರಷ್ಟಾಚಾರ, ಇನ್ನೊಂದು ಕಡೆಯಿಂದ ತುಷ್ಟೀಕರಣ, ಇನ್ನೊಂದು ಕಡೆಯಿಂದ ಜನ ಬೆಲೆ ಏರಿಕೆಯಿಂದ ತತ್ತರಿಸುವಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ ಅನ್ನುವಂತ ಆ ಒಂದು ಹೇಳಿಕೆಯ ಮುಖಾಂತರ ಈ ದೇಶದ ಇವತ್ತು ಮೂಲೆ ಮೂಲೆಯಲ್ಲಿರುವಂತ ಎಲ್ಲ ಹಿಂದೂಗಳನ್ನು ಮತ್ತೊಮ್ಮೆ ಈ ದೇಶದಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ನೋಡಿಕೊಳ್ತಾ ಇದೆ ಎನ್ನುವಂತ ಒಂದು ಮಾನಸಿಕತೆಯನ್ನು ನಾವೆಲ್ಲ ತಿಳ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ಇವತ್ತು ಕರ್ನಾಟಕದಲ್ಲಿ ಆಡಳಿತ ಮಾಡುತ್ತಿರುವಂತಹ ಕಾಂಗ್ರೆಸ್ ಸದಸ್ಯರು, ಕಾಂಗ್ರೆಸ್ MLAಗಳು ಹೇಗಿದ್ದಾರೆ? ನಾನು ಮೊನ್ನೆ ವಿಧಾನಸಭೆಯ ಅಧಿವೇಶನವನ್ನು ನೋಡ್ತಾ ಇದೆ. ನಮ್ಮ ಸದಸ್ಯರು ಬಾವಿಗಿಳಿದು ಅಲ್ಲಿ ಧರಣಿ ಮಾಡಬೇಕಿದ್ರೆ ಭಾರತಕ್ಕೆ ಹೇಳಿದ ಹಾಗೆ ಕಾಂಗ್ರೆಸ್ MLAಗಳಿಗೆ ನಾನೊಬ್ಬ ಹಿಂದೂ ಅಂತ ಹಿಂದಿನಿಂದ ಕೂಗ್ತಾ ಇದ್ದಾರೆ. ಅವರಿಗೆ ಡೌಟು, ನಾವು ಅಲ್ಪಸಂಖ್ಯಾತರ ಅಲ್ಲ ಹಿಂದೂಗಳ ಅಂತೇಳಿ ಇನ್ನೂ ಕೂಡ ಅವರಿಗೆ ಸಂಶಯ ಇದೆ. ಹಿಂದೂ ಶಾಸಕರು ಕೂಗುದು, ಅವ್ರು ಹೇಳಿದ್ರಲ್ಲ ಕೇಸರಿ ಸಾಲ ಹಾಕಿಕೊಂಡು ದೇವಸ್ಥಾನದ ಮಾಡು ಹತ್ತಿ ನಾವೊಬ್ಬ ಹಿಂದೂ ಅಂತ ಹೇಳ್ತಾ ಇದ್ರೆ, ಇದೇ ರೀತಿಯ ವಾತಾವರಣ ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲಿ ಆ ಏನು ಕಾಂಗ್ರೆಸ್ ಶಾಸಕರು ನಾನೊಬ್ಬ ಹಿಂದೂ ಅಂತೇಳಿ ಘೋಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇವತ್ತು ಒಂದು ಕಡೆಯಿಂದ ಆ ಮುಸ್ಲಿಮರ ಆರೈಕೆಯ ಅವರನ್ನು ಹಾರೈಸುವಂತ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಯಿಂದ ಹಿಂದೂಗಳನ್ನು ತುಷ್ಟೀಕರಣ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ರೀತಿಯಾಗಿ ಇದೆ? ಇವತ್ತು ಎಲ್ಲ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಅಧಿಕಾರಿಗಳು ಮುಸ್ಲಿಂ ಅಧಿಕಾರಿಗಳು. ಇಲ್ಲಿರುವಂತ ನಮ್ಮ ವಿಧಾನಸಭೆಯ ಅಧ್ಯಕ್ಷರು, ಸಭಾಪತಿಗಳು ಇವತ್ತು ಈ ಜಿಲ್ಲೆಯನ್ನು ಮುಸ್ಲಿಮೀಕರಣ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಅಧ್ಯಕ್ಷನಾದವನು ಯಾವುದೇ ರಾಜಕಾರಣದಲ್ಲಿ ಭಾಗವಹಿಸಬಾರದು, ಆದರೆ 100ಕ್ಕೆ 100 UT ಖಾದರ್ ಎನ್ನುವಂತ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರು 100ಕ್ಕೆ 100 ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದ್ದಾರೆ. ಇಂತಹ ಒಂದು ದುಸ್ಥಿತಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೂ ಬಂದಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಿತ್ಯ ನಿರಂತರ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಕಾಂಗ್ರೆಸ್ಸಿನ ದುರಾಡಳಿತವನ್ನು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ಕಿತ್ತೊಗೆಯುವಂತ ಆ ಒಂದು ಕೆಲಸವನ್ನು ನಿತ್ಯ ನಿರಂತರ ಮಾಡ್ತೇವೆ. ಅಲ್ಲಿ ತನಕ ನಾವು ವಿರಮಿಸುವುದಿಲ್ಲ. ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಬದ್ಧರು ಅಂತ ಹೇಳುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಜೈ ಹಿಂದ್. ಸಂಘಟನೆಯಲ್ಲಿ ಸೇರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳು, ಶ್ರದ್ಧೆಯ ತಾಯಂದಿರೇ, ಇಬ್ಬರು ಪ್ರಮುಖರು ಎಲ್ಲ ವಿಚಾರಣೆ ಮುಂದಿಟ್ಟಿದ್ದಾರೆ. ಕಾಂಗ್ರೆಸ್ ಏನು ಚುನಾವಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡಿಲ್ಲ, ಅದಕ್ಕೋಸ್ಕರ ನಾವೀಗ ಇಡೀ ಹಿಂದೂ ಸಮಾಜ ಅತ್ಯಂತ ಕ್ಲಿಷ್ಟಕರ ಜೀವನವನ್ನ ನಾವು ನಡೆಸಿದ್ದೇವೆ. ನಮ್ಗೆ ಗೊತ್ತಾಗ್ಲಿಲ್ಲ, ನಮ್ಗೆ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೇನೆ ಅಂತಂದ್ರು ಅವರು, ಮತವಂತ ನಿಷೇಧ ಕಾಯ್ದೆ ವಾಪಸ್ ತರ್ತೀವಂತಂದ್ರು, ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ತರ್ತೀವಂತಂದ್ರು. ಇಡೀ ಹಿಂದೂ ಸಮಾಜ ಜಾಗೃತ ಆಗ್ಲೇ ಇಲ್ಲ. ಅದರ ಜೊತೆಗೆ 5 ವ್ಯಕ್ತಿ ಭಾಗ್ಯವನ್ನ ತೋರಿಸುವ ಮುಖಾಂತರ ಇಡೀ ಹಿಂದೂ ಸಮಾಜವನ್ನ ದಾರಿ ತಪ್ಪುವಂತ ಕೆಲಸ ಮಾಡಿದ್ರು. ಸರ್ಕಾರ ಬಂತು, ಆವತ್ತಿನಿಂದ ಇವತ್ತಿನ ತನಕ ನಿರಂತರವಾಗಿ ಇಡೀ ಹಿಂದೂ ಸಮಾಜ ಪೆಟ್ಟಿಂತ ಬರ್ತಾ ಉಂಟು. ನಾನು ಮತ್ತೆ ಭಾರತೀಯಕ್ಕ ಏನು ವಿಧಾನ ಪರಿಷತ್ ನೋಡ್ತಾ ಇದ್ದೇವೆ, ನಾವು ನಿತ್ಯ ನಿರಂತರ ಹಿಂದೂ ಸಮಾಜವನ್ನ ದೂರುವಂತ ಕೆಲಸವನ್ನ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವರು ಮಾಡ್ತಿದ್ದಾರೆ. RSS ಅಂದ ತಕ್ಷಣ ಅವರಿಗೆ
ಏನಾಗ್ತದೆ ಅಂದ್ರೆ RSS ಅನ್ನ ತುಚ್ಛವಾಗಿ ನೀಚವಾಗಿ ಮಾತಾಡ್ತಿದ್ದಾರೆ. ಹೆದರಿಕೆ RSS ನ ಮೇಲೆ ಇರುವಂತದ್ದು ಅವರಿಗೆ. ಸಿದ್ದರಾಮಯ್ಯ ದಿನ ಬೆಳಗಾದ್ರೆ RSS ಅನ್ನು ದೂರ್ತಾನೆ. ಇನ್ನು BK ಹರಿಪ್ರಸಾದ್ ಅವರು RSS ಅನ್ನ ಕೆಟ್ಟದಾಗಿ ಬೈತಾರೆ. ಅನ್ನೋದು ಏನು ಕೌರವರಿಗೆ ಪಾಂಡವರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಶ್ರೀಕೃಷ್ಣನ ಹೆದರಿಕೆ ಇತ್ತಂತೆ. ಅದೇ ರೀತಿ ಅಷ್ಟು ಹೆದರಿಕೆ ಇರೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಮತ್ತೆ BK ಹರಿಪ್ರಸಾದ್ ಅವರು RSS ಅನ್ನು ದೂರ್ತಾರೆ. ಅದು ಇಡೀ ಸಂಘ 100ನೇ ವರ್ಷಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ, ಇಡೀ ರಾಷ್ಟ್ರದಲ್ಲಿ, ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂಘಟನೆ ಆಗಿದೆ. ಇಡೀ ಹಿಂದೂ ಸಮಾಜವನ್ನ ಇನ್ನೊಂದ್ಸಲ ಮೇಲೆತ್ತೋ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿದೆ. ನಾನು ಈ ಮಾತನ್ನು ಯಾಕೆ ಅಂತಾರೆ ಅಂದ್ರೆ ಎಲ್ಲ ಇಡೀ ಹಿಂದೂ ಸಮಾಜದ ಕಾರ್ಯಕರ್ತರ ಮನಸ್ಸಲ್ಲಿ ಇದನ್ನು ಗಟ್ಟಿ ಮಾಡಬೇಕು. ಅದರ ಜೊತೆಗೆ ಏನು ಹೋರಾಟ, ನಾನೊಂದು ಮುಸ್ಲಿಂ ತುಷ್ಟೀಕರಣಕ್ಕೊಂದು ಮಿತಿ ಬೇಕು. ಅವರನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನಿರಂತರವಾಗಿ ಅವರಿಗೆ ಆಮಿಷ ಅನ್ಕೊಡ್ತಾ ಬಂದ್ರು. ಸಂವಿಧಾನವನ್ನ ಸುಮಾರು 75 ಬಾರಿ ತಿದ್ದುಪಡಿ ಮಾಡಿದ್ರೆ ಅದು ಕಾಂಗ್ರೆಸ್ನವರು. ನಿಮ್ಗೆಲ್ರಿಗೂ ಗೊತ್ತುಂಟು. ಅವರ ಪರಮೋಚ್ಚ ನಾಯಕ ಇಂದಿರಾ ಗಾಂಧಿ ಅವರು ಸುಮಾರು 75 ಬಾರಿ 6 ಬಾರಿ ಅವರ ಸ್ವಂತ ಸ್ವಾರ್ಥಕ್ಕೋಸ್ಕರ. ಇನ್ನೊಂದು ಇಂದಿರಾ ಗಾಂಧಿ ಅವರಿಗೆ 6 ವರ್ಷಗಳ ಕಾಲ ಚುನಾವಣೆ ನಿಲ್ಲಿಕ್ಕಾಗುವುದಿಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಒಬ್ಬ IAS ಅಧಿಕಾರಿಯನ್ನ ತನ್ನ ಚುನಾವಣಾ ಪ್ರಮುಖ ಆಗಿ ಯೋಜನೆ ಮಾಡುವ ಮುಖಾಂತರ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅವರಿಗೆ ಚೀಮಾರಿ ಆಗ್ತದೆ. ಇನ್ನು 6 ವರ್ಷಗಳ ಕಾಲ ನಿಮಗೆ ಚುನಾವಣೆ ನಿಲ್ಲಿಕ್ಕಿಲ್ಲ. 6 ವರ್ಷಗಳ ಕಾಲ ಇಂದಿರಾ ಗಾಂಧಿ ಅವರಿಗೆ ಚುನಾವಣೆ ನಿಲ್ಲಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ತಕ್ಷಣಕ್ಕೆ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಾರೆ. ಆ ಮುಖಾಂತರ ಕಾನೂನನ್ನ, ಸಂವಿಧಾನವನ್ನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೋ ಅದಕ್ಕೆ ಘಾತಕ ಕೆಲಸವನ್ನು ಮಾಡ್ತಾರೆ. ಇವತ್ತು ದಿನ ಬೆಳಗಾದ್ರೆ ಅಂಬೇಡ್ಕರ್ ಅವರು ಇದು ಮಾಡ್ತಾರೆ. ಇಡೀ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿದೆ. ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತವರನ್ನು ಸೋಲಿಸುವಂತ ದೊಡ್ಡ ಹುನ್ನಾರವನ್ನು ಕೂಡ ಕಾಂಗ್ರೆಸ್ ಆ ದಿವಸ ಮಾಡಿತ್ತು. ಇವತ್ತು ನರೇಂದ್ರ ಮೋದಿಜಿ ಅವರ ಸರ್ಕಾರ ಬಂದ ನಂತರ ಏನು ಅಂಬೇಡ್ಕರ್ ಅವರಿಗೆ ಅವರ ಸಕಲ ಸರ್ವ ಗೌರವವನ್ನು ಕೊಡುವ ಮುಖಾಂತರ ಪಂಚ ತೀರ್ಥ ಕ್ಷೇತ್ರಗಳನ್ನಾಗಿ ಮಾಡುವ ಮುಖಾಂತರ ಅಲ್ಲಿ ಎಲ್ಲರೂ ಹೋಗಿ ನೋಡುವಂತ ವಿಚಾರವನ್ನು ಮಾಡಿದ್ದಾರೆ. ಯೋಚನೆ ಮಾಡಿ, ಅಂಬೇಡ್ಕರ್ ಅವರು ಅವರ ಪಾರ್ಥಿವ ಶರೀರವನ್ನ ಹೊತ್ತಿಸ್ಲಿಕ್ಕೆ ಜಾಗವನ್ನು ಕೂಡ ಕೊಡ್ಲಿಲ್ಲ ಕಾಂಗ್ರೆಸ್ ಸರ್ಕಾರ. ಇವತ್ತು ಅಂಬೇಡ್ಕರ್ ಅವರ ಪರವಾಗಿ ಇಲ್ಲ. ಏನು ಇವತ್ತು ತಿದ್ದುಪಡಿ ತರುವ ಮುಖಾಂತರ 4% ಮೀಸಲಾತಿಯನ್ನ ಮುಸಲ್ಮಾನರಿಗೆ ಕೊಡ್ತಾರೆ ಬಂಧುಗಳೇ. ನಾನು ಅನ್ನೋದು ಸಂವಿಧಾನದಲ್ಲಿ ಧರ್ಮಾಧಾರಿತ ತಿದ್ದುಪಡಿಯಲ್ಲಿ ಮೀಸಲಾತಿ ಇಲ್ಲ. ಸಂವಿಧಾನದಲ್ಲಿ ಏನು SC ST ಅವರಿಗೆ ಮತ್ತೆ ಹಿಂದುಳಿದವರಿಗೆ ಮಾತ್ರ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯತೆ ಉಂಟು. ಅದನ್ನೆಲ್ಲ ಮೆಟ್ಟಿ ನಿಂತು ನಾವೆಲ್ಲರೂ ಬಬ್ಬಾಗ್ತಿದ್ದೆವು, ಪ್ರತಿಭಟನೆ ಮಾಡ್ತಿದ್ದೆವು. ಯೋಚನೆ ಮಾಡಿ ನಮ್ಮ ಸಂಖ್ಯೆ ಕಡಿಮೆ ಆಯಿತು. ನಮಗೆ ಯಾವ ರೀತಿ ನಮ್ಮ ಬೊಬ್ಬೆಗೆ, ಪ್ರತಿಭಟನೆಗೆ ಅಲ್ಲಿ ಶಕ್ತಿ ಸಿಗ್ಲಿಲ್ಲ. ಇಲ್ಲ ನಾವು ಈ ರೀತಿ ಬಿಲ್ಲನ್ನು ಪಾಸ್ ಆಗಲಿ ನಾವು ಬಿಡ್ತೇವ? ಏನು ಅಂಬೇಡ್ಕರ್ ಮತ್ತು ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಇಡೀ ಸಮಾಜ ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕಂದ್ರೆ ನಾವು ಯೋಚನೆ ಮಾಡಿದ್ರೆ ಕಾಂಗ್ರೆಸ್ ತಮ್ಮ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಕಾರಣಕ್ಕೋಸ್ಕರ ಅವರೇ ಕೂಡ ಮುಸಲ್ಮಾನರ ಮೇಲೆ ಪ್ರೀತಿ ಇಲ್ಲ. ಮುಸಲ್ಮಾನರಲ್ಲಿ ಕೂಡ ಅತ್ಯಂತ ಕಡು ಬಡತನದಲ್ಲಿ ಅತ್ಯಂತ ಕೆಳಗಿನ ವರ್ಗ ಉಂಟು, ಅವರಿಗೆ ಕೊಡ್ಲಿಲ್ಲ. ಇವರು ಯೋಚನೆ ಮಾಡಬೇಕು. ನೀವು ಇವತ್ತು ಮುಸಲ್ಮಾನರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅಕ್ಕ ಹೇಳಿದ ಹಾಗೆ ವಕ್ಫ್ ಕಾಯ್ದೆಯನ್ನ ಇಡೀ ನಮ್ಮ ಮಠ ಮಂದಿರವನ್ನ ಇದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಎಲ್ಲದರಲ್ಲಿ RTC ಎಂಟ್ರಿ ಆಗಿದೆ. ನಾವು ಯಾವ ಕಡೆಗೆ ಹೋಗ್ತಿದ್ದೇವೆ ಆ ಕಡೆ ಹೋಗ್ತಿದ್ದೇವೆ. ಸದ್ಯದಲ್ಲೇ ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಮುಂದಕ್ಕೆ ಹೋದ್ರೆ ನಾವು ಕೂಡ ಕೇಳದಿರತಕ್ಕಂಥ ಹಿಂದೂಗಳು ಯಾವ ರೀತಿಯ ಕಷ್ಟವನ್ನು ಅದೇ ರೀತಿ ಅನುಭವಿಸುವಂತ ಪರಿಸ್ಥಿತಿ. ಈ ಯೋಚನೆ ಮಾಡಿ, ಮೈಸೂರಲ್ಲಿ DSP ಅವರು ಕಾಲನ್ನು ಪುಡಿ ಮಾಡ್ತಾರೆ, ಅವ್ರು ಹೋಗುವ ವಾಹನಕ್ಕೆ ಬೆಂಕಿ ಹಚ್ಚಲು ನೋಡ್ತಾರೆ, ಸ್ಟೇಷನ್ಗೆ ಬೆಂಕಿ ಹಚ್ತಾರೆ, ಒಂದು ಶಾಸಕನ ಮನೆಗೆ ಬೆಂಕಿ ಹಚ್ತಾರೆ. ಆದ್ರೂ ಕೂಡ ಅಕ್ಕ ಹೇಳಿದಾಗೆ ಕುಕ್ಕರ್ ಬಾಂಬ್ ಏನು ಸಿಡಿಸ್ತಾನ ಅವನನ್ನು ನಮ್ಮ ಸಹೋದರ ಅಂತಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ವಿಧಾನಸೌಧದಲ್ಲಿ ಘೋಷಣೆ ಕೂಗಿದಾಗ ಅವರು ಪಾಕಿಸ್ತಾನ್ ಜಿಂದಾಬಾದ್ ಕೂಗಿಲ್ಲ ಅನ್ನುವಂತ ವಿಚಾರವನ್ನ ಘಂಟಾಘೋಷವಾಗಿ ಇದೇ DK ಶಿವಕುಮಾರ್ ಮತ್ತೆ ತಂಡ ಆಡ್ತದೆ. ನಾನು ಅನ್ನೋದು ಇವತ್ತವರಿಗೆ ಗೊತ್ತಾಗಿದೆ. ಏನೋ ಒಬ್ಬ ಆಂಕರ್ ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ, ಅಂದ್ರೆ ಒಳ್ಳೆ ದಿನ ಬರ್ತದೆ, ಗುಡ್ ಡೇಸ್ ವಿಲ್ ಕಮ್ ಅಂತ ಅಂತಾರೆ. ಯಾವ ರೀತಿ ಅಂದ್ರೆ ಮುಸಲ್ಮಾನರಿಗೆ ಈ ರೀತಿ ಮೀಸಲು ಕೊಟ್ಟಿದ್ದೇವೆ, ಖಂಡಿತವಾಗಿ ಬಿಜೆಪಿ ಕೋಟಿ ಹೋಗ್ತಾರೆ, ಕೋಟಿ ಹೋದ್ರೂ ಕೂಡ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಿ ಮುಸಲ್ಮಾನರಿಗೆ ನ್ಯಾಯ ಕೊಡ್ತೇವೆ ಅನ್ನುವಂತ ಗುಡ್ ಟೈಮ್ ಅಂದ್ರೆ ಮುಸಲ್ಮಾನರಿಗೆ ಮಾತ್ರವ? ಹಿಂದೂ ಸಮಾಜ ಏನ್ ಮಾಡಬೇಕು? ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಿಂದೂಗಳು ಕೂಡ ಅವ್ರಿಗೆ ಓಟ್ ಹಾಕಿದ್ದಾರೆ. ನಾನು ಅನ್ನೋದು ಈ ಪ್ರತಿಭಟನೆಯ ಮುಖಾಂತರ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ಇಡೀ ಕರ್ನಾಟಕದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂಗಳು ಬಿಟ್ರೆ ರಾಜ್ಯದಲ್ಲಿ ನಾವೆಲ್ಲರೂ ನಮ್ಮನ್ನು ನಾವು ಮಾರಿಕೊಂಡಾಗಿದೆ. ಇವತ್ತು ಏನ್ ತುಳುವಿನ ಗಾದೆ ಉಂಟು, ಕೋಲು ಕುಡಿದು ಪೆಟ್ಟು ತಿನ್ಪು ಅಂತ, ಆ ರೀತಿಯ ಪರಿಸ್ಥಿತಿಯಲ್ಲಿ ನಾವೀಗ ಬಿದ್ದಿದ್ದೇವೆ. ಅದಕ್ಕೋಸ್ಕರ ಹೋರಾಟ ನಿರಂತರ ನಡೀತದೆ. ಯಾವುದೇ ಕಾರಣಕ್ಕೂ ಸಂವಿಧಾನವನ್ನ ತಿದ್ದುಪಡಿ ಬದಲಾವಣೆ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಕೋರ್ಟ್ ಮೆಟ್ಲು ಹತ್ತಾರೆ, ಕೋರ್ಟ್ ಕೂಡ ಇವರು ಚೀಮಾರಿ ಆಗ್ತದೆ. ಈ ವಿಶ್ವಾಸವನ್ನ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು. ಇಡೀ ಹಿಂದೂ ಸಮಾಜ ಎಲ್ಲ ರೀತಿಯ ಜಾತಿ ಭೇದವನ್ನು ಬಿಟ್ಟು ಒಂದೇ ಒಗ್ಗಟ್ಟಾಗಬೇಕು. ಭಾರತೀಯ ಜನತಾ ಪಾರ್ಟಿಯನ್ನು ಮುಂಬರುವ ದಿವಸದಲ್ಲಿ ಇವತ್ತೇನು
ಒಂದು ಸಣ್ಣ ಬೈತು, ಕಾಶ್ಮೀರದಲ್ಲಿ ನಮ್ಮ ರಾಷ್ಟ್ರ ಧ್ವಜ ಹಾರಿಸ್ಲಿಕ್ಕೆ ಇರ್ಲಿಲ್ಲ. ನಮ್ಗೆಲ್ಲರಿಗೂ ಆಗ್ತಿತ್ತು, ನಾವು ಪರಂ ವೈಭವನ್ನೇ ತುಮೇ ತತ್ಸ್ವ ರಾಷ್ಟ್ರಂ ಅಂತ ಎಲ್ಲ ಭಾಷಣ ಹೇಳ್ತಿದ್ದೆವು. ಇದು ಸಾಧ್ಯತೆ ಉಂಟಾ ಅಂತ ನಮ್ಮ ಮನಸ್ಸಿಗೆ ಬರ್ತಿತ್ತು. ಇವತ್ತು ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ಏನು ಆರ್ಟಿಕಲ್ 370 ಅಂತ ಹೇಳುವ ಮುಖಾಂತರ ಕಾಶ್ಮೀರ ನಮ್ಮ ದೇಶವನ್ನು ಭಾಗ ಅಂತ ಇವತ್ತಾಗಿದೆ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಇಲ್ಲ, ಭಯೋತ್ಪಾದನೆ ಚಟುವಟಿಕೆ ಇಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇಡೀ ಹಿಂದೂ ಸಮಾಜ, ಇಡೀ ಭಾರತೀಯರು ಅತ್ಯಂತ ನಿಶ್ಚಿಂತೆಯಿಂದ ನಿದ್ದೆ ಮಾಡುವಂತ, ನಿಶ್ಚಿಂತೆಯಿಂದ ಬದುಕುವಂತ, ನಿಶ್ಚಿಂತೆಯಿಂದ ಇಡೀ ಹೆಣ್ಮಗಳು ಇಡೀ ಅಷ್ಟು ಧೈರ್ಯವಾಗಿ ಹೋಗುವಂತ ಪರಿಸ್ಥಿತಿ ಬಂದಿರೋದು ನರೇಂದ್ರ ಮೋದಿಜಿಯವರ ಕಾರಣಕ್ಕೋಸ್ಕರ ನಾವೆಲ್ಲರೂ ಇನ್ನೊಮ್ಮೆ ಒಗ್ಗಟ್ಟಾಗ್ಬೇಕು, ಒಂದಾಗಬೇಕು. ಇವತ್ತು ನಮ್ಮ ದೇಶದ GDP 5ನೇ ಸ್ಥಾನಕ್ಕಿದ್ರೆ ನರೇಂದ್ರ ಮೋದಿ ಅದನ್ನು 3ನೇ ಸ್ಥಾನಕ್ಕೆ ತರುವಂತ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ನಾವೆಲ್ಲರೂ ನಾಯಕರು ನಿಮ್ ಜೊತೆ ಇದ್ದೇವೆ. ನಾವೆಲ್ಲರೂ ಜೊತೆ ಸೇರ್ಕೊಂಡು ಇನ್ನೊಮ್ಮೆ ತಾಯಿ ಭಾರತಾಂಬೆಯನ್ನ ಪರಮಾವಧಿ ಸ್ಥಿತಿ ಕೊಡೋಕೆ ನಾವೆಲ್ಲರೂ ಕಟಿಬದ್ಧರಾಗೋಣ. ಆ ಮುಖಾಂತರ DKಶಿ ಈ ರೀತಿಯ, ನಾನೀಗ ನನ್ನ ದೋಸ್ತಂದ್ರು DKಶಿ ಅವ್ರ ಮನೆ ಪ್ರಯಾಗರಾಜ್ ಹೋಗಿ ಬಂದ್ರು ಚಂದ್ರಣ್ಣ. ನಾನು ಎನಿಸುವುದು, ಪ್ರಯಾಗರಾಜ್ ಹೋಗಿ ಬಂದು ಏನು ಪ್ರಯೋಜನ? ಆ ಗಂಗೆ ಸರಸ್ವತಿ ಯಮುನೆಯ ನೀರಲ್ಲಿ ಆ ಪವಿತ್ರ ತೀರ್ಥಸ್ನಾನದಲ್ಲಿ ಮುಳುಗಿ ಬಂದ್ರು. 4-5 ಸಲ ನೋಡಿದ್ರೆ ಮತ್ತೆ ಅರ್ಚಕರು ಕೂಡ ಅವ್ರ ತಲೆಗೆ ತೀರ್ಥವನ್ನು ಹಾಕ್ತಿದ್ರೆ ಏನು ಪ್ರಯೋಜನ ಅಕ್ಕ? ಏನು ಪ್ರಯೋಜನ ಇಲ್ಲ. ಇವರ ನಾಟಕ ಒಂದು ದೇವಸ್ಥಾನಕ್ಕೆ ಮೊನ್ನೆ ಕಾವೇರಿ ಕೂಡ ಪೂಜೆ ಮಾಡಿ ಬಂದಿದ್ದಾರೆ ಅನ್ನೋದು. ಪೂಜೆ ಮಾಡುವುದು ಬೇಡ, ನೀವು ಟೊಪ್ಪಿ ಇಟ್ಕೊಂಡು ಮಸೀದಿ ಹೋಗಿ ನಮಾಜ ಮಾಡಿ, ನಮಗೆ ನೀವು ಬೇಡ, ಸಿದ್ದರಾಮಯ್ಯ ಕೂಡ ಬೇಡ, ದಯವಿಟ್ಟು ಬೇಡ. ಯಾಕಂದ್ರೆ ನಿಮ್ಮಷ್ಟು ಅನ್ಯಾಯ ಮುಸಲ್ಮಾನರು ಕೂಡ ಹಿಂದೂ ಸಮಾಜಕ್ಕೆ ಮಾಡುವುದಿಲ್ಲ. ಅದಕ್ಕೋಸ್ಕರ ಎಚ್ಚರಿಕೆ ಗರಗಂಟೆ ನಿಮ್ಮನ್ನು ನಾವು ಬಿಡುವುದಿಲ್ಲ. ಇವತ್ತು ಪ್ರತಿಗೀತೆ ಅಂತ ತಂದಿದ್ದಾರೆ, ಅದನ್ನು ದಹನ ಮಾಡ್ಲಿಕ್ಕೆ ಪೊಲೀಸರು ಬಿಡ್ತಿಲ್ಲ ಅಂತೆ. ತೊಂದರೆ ಇಲ್ಲ, ನಾವು ಎಲ್ಲರೂ ಸೇರ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಈ ಸಿದ್ದರಾಮಯ್ಯ ಮತ್ತೆ DKಶಿ ಅಂತ ತುಷ್ಟೀಕರಣ ರಾಜಕಾರಣಕ್ಕೆ ನಾವು ಬೆಂಕಿ ಇಡುವ. ನೀವು ಪ್ರತಿಗತಿಯ ಬೆಂಕಿ ಇಡುವುದಕ್ಕಿಂತ ನಾವು ಮನಸ್ಸಲ್ಲಿ ಹೋಗಿ ದೇವರ ಹತ್ರ ಕೇಳ್ತೇವೆ. ನಿಮ್ಮ ಸರ್ಕಾರ ಇನ್ನು ಬರುವುದಿಲ್ಲ, ಮುಂಬರುವ ದಿವಸದಲ್ಲಿ BJP ಸರ್ಕಾರ ಬರ್ತದೆ. ಕೇಂದ್ರ ರಾಜ್ಯಗಳಲ್ಲಿ ಇಡೀ ಸಮಾಜವನ್ನ, ಎಲ್ಲರನ್ನ, ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಎಲ್ಲರನ್ನ ಒಟ್ಟಾಗಿ ಒಗ್ಗಟ್ಟಾಕೊಂಡು ಒಂದು ಸರ್ಕಾರ ಬರಲಿ ಅಂತ ಆ ಮಹಾಲಿಂಗೇಶ್ವರ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೆ ಇನ್ನೊಮ್ಮೆ ವಂದಿಸಿದ ಮಾತನ್ನು ಮುಗಿಸಲು ಭಾರತ್ ಮಾತಾ ಕಿ ಜೈ. ಪ್ರತಿಭಟನೆಯನ್ನು ನಡೆಸಿದೆ. ಈ ಪ್ರತಿಭಟನೆಯಲ್ಲಿ ನಮಗೆಲ್ಲ ಮಾರ್ಗದರ್ಶನ ಹಾಗೂ ಈ ಪ್ರತಿಭಟನೆ ಬಗ್ಗೆ ನಮಗೆ ಹುರಿದುಂಬಿಸಿದ ನಮ್ಮ ವಿಧಾನ ಪರಿಷತ್ ನಾಯಕಿಯಾದ ಈ ಭಾರತಿ ಅಕ್ಕನವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರು ಅವರಿಗೂ ಧನ್ಯವಾದಗಳು. ಮಾಜಿ ಶಾಸಕರಾದ ಸಂಜೀವ್ ಮಠದ್ದೂರ್ ಅವರಿಗೂ ಧನ್ಯವಾದಗಳು. ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಮಂಡಲ 2 ಮಂಡಲ ಸೇರಿ ಇವತ್ತು ಈ ಪ್ರತಿಭಟನೆ ನಡೆಸಿದೆ. ಈ ಪ್ರತಿಭಟನೆಯಲ್ಲಿ ನಮ್ಮೆಲ್ಲ ಕಿಶೋರ್ ಕುಮಾರ್ ಪುತ್ತೂರು ಅವರಿಗೂ ಧನ್ಯವಾದಗಳು. ಮಾಜಿ ಶಾಸಕರಾದ ಸಂಜೀವ್ ಮಠದ್ದೂರ್ ಅವರಿಗೂ ಧನ್ಯವಾದಗಳು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ DKಶಿಗೆ, ಅಂಬೇಡ್ಕರ್ ವಿರೋಧಿ DKಶಿಗೆ.